ಮೊನ್ನೆ ತಾನೇ ನಡೆದಿರುವಂತಹ ಚರ್ಚೆಯಲ್ಲಿ ಬಂಟ್ವಾಳದ ವ್ಯಕ್ತಿಯೊಬ್ಬರು ಮಹಮ್ಮದ್ ಅನ್ನುವಂತಹ ವ್ಯಕ್ತಿಯೊಬ್ಬರು ಕರೆ ಮಾಡಿ ಒಂದು ಮಾತನ್ನ ಹೇಳ್ತಾರೆ. ನನ್ನ ಜೊತೆ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರು ಜಗದೀಶ್ ಅವರು ಭಾಗಿಯಾಗಿದ್ರು. ಹಾಗಾಗಿ ಬಿಜೆಪಿ ವಕ್ತಾರರ ಜೊತೆ ಕೇಳಿದಾಗ ನಾನು ಪ್ರಯತ್ನ ಪಡ್ತೀನಿ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಹಾಗಾಗಿ ಇವತ್ತು ಅವರಿಗೆ VVIP ಪಾಸ್ ಸಿಕ್ಕಿದೆ ಅಂತೆ. ಸೊ ಹಾಗಾಗಿ ನನಗೆ ಕರೆ ಮಾಡಿ ಹೇಳಿದ್ದಾರೆ, ನನಗೆ ಇವತ್ತು VVIP ಪಾಸ್ ಸಿಕ್ಕಿದೆ ಅನ್ನುವಂಥದ್ದು ಖುಷಿ ಇದೆ, ಸಂತೋಷ ಇದೆ ಅನ್ನುವಂಥದ್ದು. ಹಾಗಾಗಿ ನನ್ನ ಜೊತೆ ನೇರವಾಗಿ ದೂರವಾಣಿ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ನಾನು ಮಾತನಾಡಬೇಕು. ಎಸ್, ಮಹಮ್ಮದ್ ಬಂಟ್ವಾಳದಿಂದ ಮಹಮ್ಮದ್ ಅವರು, ನಮಸ್ತೆ ಸರ್. ನಮಸ್ತೆ ಮಹಮ್ಮದ್ ಅವರು. ಮೊನ್ನೆ ತಾನೇ ಹೇಳಿದ್ರಿ ಒಂದು ಪ್ರಧಾನಮಂತ್ರಿ ಅವರನ್ನ ಹತ್ರದಿಂದ ನೋಡಬೇಕು ಅನ್ನುವಂಥದ್ದು. ಈಗ VVIP ಪಾಸ್ ಸಿಕ್ಕಿದೆ ಸರ್, ತಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ, ಎಷ್ಟು ಸಂತಸ ತಂದಿದೆ, ಏನ್ ಹೇಳ್ತೀರಾ ಸರ್? ಇಲ್ಲ ಸರ್, ತುಂಬಾ ಖುಷಿ ಆಗ್ತದೆ. ಒಂದು ಪ್ರಧಾನಮಂತ್ರಿ ಹತ್ರ ಹೋಗಿ ನೋಡುವಂತ ಒಂದು ಭಾಗ್ಯ ಬೇಕು ಅಂತ ನನಗೆ ಅವರ ಹತ್ರ ಕೇಳಿದಾಗ ಅವರೊಂದು ಅವಕಾಶ ಮಾಡಿ ನನಗೆ ಕೊಟ್ಟಿದ್ದಾರೆ ಜಗದೀಶ್ ಸರ್. ಅದೇ ತುಂಬಾ ಖುಷಿ ಬರ್ತದೆ. ಅಂದ್ರೆ ನಮ್ಮ ಪ್ರಧಾನಮಂತ್ರಿ ಹತ್ತಿರ ಈಗ 70 ಫೀಟ್ ಹೋಗಿದ್ದೀನಿ. ಇನ್ನು ಅಲ್ಲಿ ಹೋದ ನಂತರ ಯಾವ ಸಂದರ್ಭ ಉಂಟು ಅಂತ ಹೇಳಿಕೊಂಡು ಅವರ ಹತ್ತಿರವೇ ಒಂದು ನಮಸ್ಕಾರ ಅವರಿಗೆ ಒಂದು ಇದು ಹೇಳುವಂತ ಸಂದರ್ಭ ಸಿಗ್ತದ ಅಂತ ಕಾಯ್ಬೇಕು ಅಷ್ಟೇ ಸರ್. ಓಕೆ ಓಕೆ. ಅಂತೂ ಇಂತೂ ಯಾವಾಗ ಪಾಸ್ ಇಶ್ಯೂ ಆಯ್ತು? ಇವತ್ತಾಯ್ತಾ? ಇವತ್ತು ತಂದಿದ್ರು. ಹೌದು, ಇವತ್ತು ನಾನು ಅಲ್ಲಿಗೆ ಹೋಗಿ ಆಫೀಸಿಗೆ ಹೋಗಿದ್ದೀನಿ. ಆಮೇಲೆ ತಂದಿದ್ರು, ನನಗೆ ಕೊಟ್ಟಿದ್ರು. ಅದೇ ಒಂದು ಖುಷಿ ದೊಡ್ಡದು. ಎಸ್, ಇದು ಮಹಮ್ಮದ್ ಅವರು ಬಂಟ್ವಾಳದಿಂದ ಮೋದಿ ಅಭಿಮಾನಿಯವರು. ಮಹಮ್ಮದ್ ಅವರು ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಇದು ಮಹಮ್ಮದ್ ಅವರು. ಯಾಕಂದ್ರೆ ಮುಂದಿನ ದಿನ ಕಾರ್ಯಕ್ರಮಗಳಲ್ಲಿ ಅವರು ಕರೆ ಮಾಡಿ ಹೇಳಿದ್ರು ನನಗೆ ಮೋದಿ ಅವರನ್ನ ಹತ್ರದಿಂದ ನೋಡಬೇಕು. ವೈ ಮಹಮ್ಮದ್ ಅವರೇ ಮೋದಿ ಅವರು ಅಂತ ಹೇಳಿದ್ರೆ ಅಷ್ಟು ಅಭಿಮಾನ ತಮ್ಗೆ? ಯಾಕೆ, ಏನ್ ಕಾರಣ? ಕಾರಣ ಏನೂ ಇಲ್ಲ ಸರ್. ನಮ್ಮ ಸಮುದಾಯಕ್ಕೊಂದು ತ್ರಿಬಲ್ ತಲಾಕ್ ಅಂತ ತಂದಿದ್ರಲ್ವ ಸರ್, ಆವತ್ತಿನಿಂದ ನಾನು ಮೋದಿ ಅವರ ಅಭಿಮಾನ ಆಗಿ ಬಿಟ್ಟಿದ್ದೀನಿ. ನಾನಲ್ಲ, ಎಷ್ಟೋ ಮುಸಲ್ಮಾನ ಜನರು ಮೋದಿ ಅವರ ಅಭಿಮಾನ ಇದ್ದಾರೆ. ಈ ತ್ರಿಬಲ್ ತಲಾಕ್ ನಿಂದ ನಮಗೆ ಅದರಲ್ಲಿ ಉಪಕಾರ ಉಂಟು. ಅದರಲ್ಲಿ ನಮ್ಮ ಬಡ ಹೆಣ್ಣು ಮಕ್ಕಳಿಗೆ ತುಂಬಾ ಉಪಕಾರ ಉಂಟು. ಇನ್ನೂ ಹೇಳ್ತೀನಿ, ಮೊನ್ನೆಯೂ ಹೇಳಿದ್ದೀನಿ ನಿಮ್ಮ ಹತ್ರ. ತ್ರಿಬಲ್ ತಲಾಕ್ ಅಂತ ತಂದಿದ್ದಾರೆ. ಅವರು ಯಾವ ನಮ್ಮ ಇಸ್ಲಾಮಿನಲ್ಲಿ ಉಂಟು ಅದೇ ತರ ತಂದಿದ್ದಾರೆ ಪ್ರಧಾನಮಂತ್ರಿಯವರು. ತ್ರಿಬಲ್ ತಲಾಕ್ ಅಂದ್ರೆ ನೋಡಿ, 3 ಸಲ ಒಟ್ಟಿಗೆ ಹೇಳುವಂತ ತಲಾಕ್ ಯಾವ್ದು ನಮ್ಮದ್ರಲ್ಲಿ ಇಲ್ಲ. ತಲಾಕ್ 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 ಅಂತ ಹೇಳುವ ಇದೇ ನಮ್ಮದ್ರಲ್ಲಿ ಇಲ್ಲ. ನಮ್ಮ ಗುರುಗಳು ಹೇಳುವುದೌದೇ. ನಮಗೆ ಪ್ರಧಾನಮಂತ್ರಿ ಅದೇ ತರ ಹೇಳಿದ್ದಾರೆ, ಒಂದೇ ಸಲ ತಲಾಕ್ ಕೊಡ್ಲಿಕ್ಕೆ ಇಲ್ಲ, ಹಂತವಾಗಿ 3 ಅವಧಿಗಳಿದೆ ತಲಾಕಿನಿ. ಇದಕ್ಕೆ ನಮ್ಮ ಇದರಲ್ಲಿ ಒಂದು ತಲಾಕ್ ಕೊಡೋದು 3 ಅವಧಿ ಉಂಟು. ಆ ನಂತರವೇ ಆಗುವುದು. ಅದೇ ಪ್ರಧಾನಮಂತ್ರಿ ಹೇಳಿದ್ದಾರೆ ಸರಿ, ನೀವು ಕೋರ್ಟಿಗೆ ಹೋಗಿ ಆಮೇಲೆ ನಿಮಗೆ ಹಂತವಾಗಿ ಅದನ್ನು ಮುಗಿಸಿ ಅಂತ ಹೇಳಿದ್ದಾರೆ ಹೊರತು ಬೇರೆ ನಮ್ಮ ಸಮುದಾಯಕ್ಕೆ ನಮ್ಮ ಇಸ್ಲಾಮಿಗೆ ಧಕ್ಕೆ ತರುವಂತ ಕೆಲಸ ಮಾಡಿದ್ದಲ್ಲ. 100ಕ್ಕೆ 100 ನಮ್ಮ ಸಮುದಾಯಕ್ಕೆ ಅದರಲ್ಲಿ ಲಾಭ ಉಂಟು. ಅದು ಎಲ್ಲಾ ಬಡ ಹೆಣ್ಣು ಮಕ್ಕಳಿಗೆ ಇದರಲ್ಲಿ ಒಂದು ಖುಷಿ ಬಂದಿದೆ. ಆದ್ರೆ ಯಾರು ಮುಂದೆ ಬಂತು ಹೇಳ್ತಾ ಇಲ್ಲ ಸರ್, ಅದೇ ಒಂದು ಪ್ರಾಬ್ಲಮ್ ಅಲ್ವಾ? ಓಕೆ ಓಕೆ, ನಮಗೆ ಅದು ಗೊತ್ತುಂಟು. ಅದರ ವಿಷಯ ನಾವು ಹೇಳಿದ್ದೀನಿ ಡೈರೆಕ್ಟ್ ಆಗಿ. ಓಕೆ, ಹಾಗಾಗಿ ತಮಗೆ ಯೋಜನೆ ಇನ್ನೂ ತರಲಿ ಪ್ರಧಾನಮಂತ್ರಿ ಅವರು ನಮ್ಮ ಸಮುದಾಯಕ್ಕೆ, ಇಸ್ಲಾಂ ಸಮುದಾಯಕ್ಕೆ ತರಲಿ ಅಂತ ಬೇಡುದು ಅಷ್ಟೇ ಸರ್. ಓಕೆ, ಆದ್ರೆ ಇತರರು ಇವರನ್ನ ದ್ವೇಷ ಮಾಡ್ತಾರೆ ಅಥವಾ ನಾಯಕ ಸರಿಯಿಲ್ಲ ಅಂತ ಹೇಳ್ತಾರೆ, ಏನ್ ಹೇಳ್ತೀರಾ? ಅಲ್ಲ ಸರ್, ಎಲ್ಲಾರು ಹೇಳುದಿಲ್ಲ. ಹೇಳೋರಿಗೆ ಎಷ್ಟು ದೊಡ್ಡ ಒಳ್ಳೆ ನಾಯಕರು ಬಂದ್ರು ಇದೇ ತರ ಹೇಳ್ತಾರೆ ಕೆಲವರು. ಎಂತ ಮಾಡ್ಲಿಕ್ಕೆ ಆಗ್ತದೆ ಸರ್? ಈಗ ಇದೇ ಯೋಜನೆ ಬೇರೆ ಯಾರಾದ್ರೂ ತಂದ್ರೆ 95% ಮುಸಲ್ಮಾನಿಗೂ ಖುಷಿ ಆಗ್ತದೆ ಸರ್, ಒಳ್ಳೇದೇ ಅಂತ ಹೇಳ್ತಾರೆ. ಈಗ ಯಾರು ತಂದಿದ್ದಾರೆ? ಆದ್ದರಿಂದ ಈ ಪ್ರಾಬ್ಲಮ್ ಆಗ್ತದೆ ಹೊರತು ಸರ್, ಈ ಯೋಜನೆ ಬಂದಿದ್ದು ನಮಗೆ ಒಳ್ಳೇದೇ ಆಗಿದೆ. ನಮ್ದದು ನಿಜಕ್ಕೂ ಖುಷಿ ತಂದಂತ ಮಾತದು. ಈಗ ಟ್ರಿಪಲ್ ತಲಾಕ್ ಏನು ಆಗಿದೆ, ಬ್ಯಾನ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ನರೇಂದ್ರ ಮೋದಿ ಅವರ ಒಂದು ಯೋಜನೆಗಳು ಇಷ್ಟ ಆಗಿದೆ ಅಂತ ತಾವು ಹೇಳ್ತೀರಾ? ಖಂಡಿತ ಸರ್, ಖಂಡಿತವಾಗಿ ಆಗಿದೆ. 100ಕ್ಕೆ 100 ಆಗಿದೆ. ಓಕೆ, ನಾಳಿನ ದಿನ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಅಂತ ಬಂದಾಗ ತಾವುಗಳು ಕೂಡ ಹಾಗಾದ್ರೆ ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ? VVIP ಪಾಸ್ ಕೂಡ ತಮಗೆ ಲಭಿಸಿರುವಂತದ್ದು 100ಕ್ಕೆ 100. ಅಲ್ಲಿ 10 ಗಂಟೆಗೆ ಬರುವಂತದ್ದು ನಾನು ಸರ್. ನಾನು ಇಷ್ಟು ದಿವಸ ಕಾಯುವುದು ಅದೇ. ಇವತ್ತಿನವರೆಗೂ ನಾಳೆ 10 ಗಂಟೆ ಯಾವಾಗ ಆಗ್ತದೆ, ಯಾವಾಗ ನೋಡುದು, ಅದು ಹೇಳಿದ್ದೀನಿ. 70 ಫೀಟಿಗೆ ಈಗ ಹೋಗಿದ್ದೀನಿ. ಇನ್ನು ಅಲ್ಲಿ ಸಾಧ್ಯವಿದ್ದರೆ ಇನ್ನೂ ಹತ್ತಿರ ಹೋಗಿ ಒಂದು ಅವರಿಗೆ ಟ್ಯಾಂಕ್ಸ್ ಹೇಳುವಂತದ್ದು ನನ್ನ ಆಸೆ ಸರ್. ಅಷ್ಟೇ ಹೇಳಿದ್ದೀನಿ ಮಾಧ್ಯಮ ಮುಖಾಂತರ. ಸರ್ ಮೊದಲು ಓಕೆ ಸರ್, ಓಕೆ. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಮೋದಿ ಅವರು ನಾಳೆ ಭಾಷಣವನ್ನು ಕೂಡ ಮಾಡ್ತಾ ಇದ್ದಾರೆ. ತಮ್ಗೆ ಏನು ಬದಲಾವಣೆಗಳು ಆಗಿರಬೇಕು ಅನ್ನೋದು ತಾವು ಅನಿಸಿಕೆ ಪಡ್ತೀರಾ, ಹೇಗೆ? ಖಂಡಿತವಾಗಿಯೂ ಆಗ್ತದೆ, ಆಗಿದೆ, ಇನ್ನೂ ಆಗ್ತದೆ ಅಂತ ಭರವಸೆ ಉಂಟು. ಮೊದಲಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿ ಸರ್, ನಿಜವಾಗಿಯೂ
ಆಗ್ತದೆ, 100% ಆಗ್ತದೆ, ಎಲ್ಲರಿಗೂ ಗೊತ್ತುಂಟು Okay. ಅದು ನಾನು ಹೇಳ್ಬೇಕಂತಿಲ್ಲ, ಎಲ್ಲರಿಗೂ ಗೊತ್ತುಂಟು. ಓಕೆ ಓಕೆ, ಅಲ್ಲ ಏನೋ ಒಂದ್ ಕಡೆ ಮಹಮ್ಮದ್ ಅವರು ಏನೋ ಒಂದು ಬದಲಾವಣೆಗಳು ಎಕ್ಸ್ಪೆಕ್ಟ್ ಮಾಡ್ತೀರಾ ಪ್ರೈಮ್ ಮಿನಿಸ್ಟರ್ ಇಂದ ಅಂತ ಬಂದಾಗ, ಅಂದ್ರೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರೋದು ಅಥವಾ ನಮ್ಮ ಕರಾವಳಿ ಭಾಗಕ್ಕೆ ಸಂಬಂಧಪಟ್ಟ ಎವ್ರಿಥಿಂಗ್, ಏನ್ ಹೇಳ್ತೀರಾ? ಏನಾದ್ರು ತಮ್ಮ ಒಂದು ಕೋರಿಕೆ? ಅದೇ ಸರ್, ಈಗ ಪ್ರಧಾನಮಂತ್ರಿ ಬರ್ತಾರಲ್ವಾ, ಕೆಲವು ಸಂಘಟನೆಗಳನ್ನು ಅದು ಇಲ್ಲಿ ಬ್ಯಾನ್ ಮಾಡುವಂತ ಒಂದು ಸಾಧ್ಯತೆ ತಂದ್ರೆ ಒಳ್ಳೇದು ಅಂತ ಕಾಣ್ತದೆ. ಮೊದಲು ನೋಡಿ ನಮ್ಮ ಇದರಲ್ಲಿ ಸಂಘಟನೆಯಲ್ಲಿ ಇಲ್ಲ, ಈಗ ಕೆಲವು ಸಂಘಟನೆ ಬಂದಿದೆ, ಅದರಿಂದ ನಮ್ಗೆ ಈ ತರ ಪ್ರಾಬ್ಲಮ್ ಆಗ್ತದೆ ನಮ್ಮ ಜಿಲ್ಲೆಗೆ ಅಂತ ಹೇಳುವ ಒಂದು ಕೋರಿಕೆ ನಮ್ಮಲ್ಲಿ ಉಂಟು. ಅದಾದ್ರೆ ಇನ್ನೂ ಸಂತೋಷ ಸರ್. ನಾನು ಯಾರನ್ನು ಅಂತ ಹೇಳುವುದಿಲ್ಲ, ಈ ಸಂಘಟನೆಯಿಂದಾಗಿ ನಮಗೆ ಈ ತರ ಆಗ್ತದೆ, ಜಿಲ್ಲೆಯಲ್ಲಿ ಈ ತರ ಮರಳುಗಳಾಗ್ತದೆ, ಈ ತರ ತೊಂದರೆಗಳು ಆಗ್ತದೆ, ಕೆಲವು ಜನಕ್ಕೆ, ಸಾಮಾನ್ಯ ಜನರಿಗೆ ಒಂದು ಭಯ ಉಂಟಾಗ್ತದೆ ಇಲ್ಲಿ. ಅದನ್ನು ಒಂದು ಪ್ರಧಾನಮಂತ್ರಿ ಅವರು ಬ್ಯಾನ್ ಮಾಡಿದ್ರು ಒಳ್ಳೇದು ಅಂತ ನನ್ನ ಅನಿಸಿಕೆ ಸರ್. ಓಕೆ, ಶಾಂತಿ ಸುವ್ಯವಸ್ಥೆ ಸರಿಯಾಗಬೇಕಂತ ಹೇಳ್ತಾ ಇದ್ದೀರಾ? ಅಂದ್ರೆ ಶಾಂತಿ ಬೇಕು ನಮಗೆ, ಇಲ್ಲಿ ಜಿಲ್ಲೆಯಲ್ಲಿ ಬೇಕು, ಈ ದೇಶದಲ್ಲಿ ಬೇಕು ಅಂತ ನಮಗೆ ಈ ದೇಶದಲ್ಲಿ ಶಾಂತಿ ಬೇಕು ಸರ್. ಓಕೆ ಓಕೆ, ಸರಿ ಸರ್. ಎಸ್, ಹಾಗಾದ್ರೆ ನಾಳೆ ದಿನ ನರೇಂದ್ರ ಮೋದಿ ಅವರನ್ನ, ಪ್ರಧಾನಿಯವರನ್ನ ಭೇಟಿ ಆಗ್ಲಿಕ್ಕೆ ಖುಷಿಯಿಂದ ಕಾತುರದಿಂದ ಕಾಯ್ತಾ ಇದ್ದೀರಾ ಬಂಟ್ವಾಳದ ಮೊಹಮ್ಮದ್ ಅವರು ಅಲ್ವಾ? ಓಕೆ ಸರ್, ಎಸ್ ಸರ್, ಶುಭವಾಗ್ಲಿ. ಥ್ಯಾಂಕ್ ಯು ಮೊಹಮ್ಮದ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಜೊತೆಗೆ ನಾಳಿನ ದಿನ ತಾವು ಭೇಟಿ ಆಗ್ತೀರಾ, ತದನಂತರ ನೋಡ್ತೀರಾ, ಹತ್ತಿರದಿಂದ ನೋಡುವಂತ ಆಸೆ ಇದೆ ಅನ್ನೋಂಥದ್ದು ಹೇಳಿದ್ದೀರಾ. ಅಂಡ್ ಈಗಾಗಲೇ VVIP ಪಾಸ್ ಸಿಕ್ಕಿದೆ ತಮಗೆ. ನಾಳಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತೀರಾ, ಹೋಗ್ತೀರಾ ಕೂಡ ಹೌದು. ಎಸ್, ಇದು ತಮಗೆ ನರೇಂದ್ರ ಮೋದಿ ಅಂದರೆ ಪ್ರಧಾನಿಯವರ ಮೇಲೆ ಇರುವಂತಹ ಅಭಿಮಾನ. ಇದು ಬಂಟ್ವಾಳದ ಮೊಹಮ್ಮದ್ ಅವರು.